ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆದವರ ಟೈಲರ್ಲಿಂಗ್ ಸಾಮಾಜಿಕ ಭದ್ರತೆ ಒದಗಾವಡೊಂದು ಒತ್ತಾಯ ಮಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ದೊರ್ಮೆದ ಟೈಲರ್ ಬೇಲಿದಕ್ಲು ಅಂಗರೆ ಕುಡ್ಲಡು ಮಾಮಲ್ಲ ಪ್ರತಿಭಟನೆ ನಡಪಾಯರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ನಿಲೇಟ್ ನಡಪಾಯಿನ ಪ್ರತಿಭಟನೆ ದುಂಬತ್ತ ಬಲ್ಮಠ ಶಾಂತಿ ನಿಲಯ ಹಿಡಿದು ಜಿಲ್ಲಾಧಿಕಾರಿ ಆಫೀಸ್ ಮುಟ್ಟ ಮೆರವಣಿಗೆ ನಡೆತ್ತದೆ. ಟೈಲರ್ಲೆಗ್ ಸಾಮಾಜಿಕ ಭದ್ರತೆ ಒದಗಾವಡೊಂದು ಒತ್ತಾಯ ಮಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ದುರ್ಮಿದ ಟೈಲರ್ ಬೇಲದಕ್ಲು ಅಂಗರೆ ಕುಡ್ಲಾಡ್ ಮಾಮಲ್ಲ ಪ್ರತಿಭಟನೆ ನಡಪಾಯರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ನಿಲೇಟ್ ನಡಪಾಯಿನ ಪ್ರತಿಭಟನೆ ಕ್ಷೇಮ ನಿಧಿ ಎಂಕಣ ಉದ್ದೇಶ ಪನ್ಪುನ ಪ್ರತಿಭಟನಾ ಬರವು ಪ್ರದರ್ಶನ ಮಲ್ತೇರು. ಜಿಲ್ಲೆದ ಮಾತ ಎಣ್ಮ ವಿಧಾನಸಭಾ ಕ್ಷೇತ್ರೊಳಿನ ಟೈಲರ್ ಬೇಲದಕ್ಲು ಕುಡ್ಲದ ಬಲ್ಮಠ ಶಾಂತಿ ನಿಲಯಡು ಒಟ್ಟು ಸೇರ್ದು ಶಾಂತಿದ ಮೆರವಣಿಗೆ ಜಿಲ್ಲಾಧಿಕಾರಿ ಆಫೀಸ್ ಮುಟ್ಟಪೋದು ಅವಳು ಗೇಟ್ದ ಎದುರು ಪ್ರತಿಭಟನೆ ಮಂತೇರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಪ್ರಧಾನ ಕಾರ್ಯಂತೀರು ಪ್ರಜ್ವಲ್ ಕುಮಾರ್ ಪಾತಿರ್ದು ಕರೆನ 24 ವರ್ಷಲಿಡಿದು ರಾಜ್ಯದೊರ್ಮೆಡು ಟೈಲರ್ಲು ಒಟ್ಟಾದು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಪುದರ್ಡು ಸಂಘಟನೆ ಆತ ಕುಡ್ಲಡು ಸಂಘದ ಕೇಂದ್ರ ಆಫೀಸ್ ಉಂಡು ಮಾತಾ ಟೈಲರ್ಲೆಗ್ ಸಾಮಾಜಿಕ ಭದ್ರತೆ ಒದಗಾಯರೆ ಕರೆನ 25 ವರ್ಷಲಿಡಿದು ರಾಜ್ಯದ ಮಾತಾ ಮುಖ್ಯಮಂತ್ರಿಗಳ ಒತ್ತಾಯ ಮಲ್ತೊಂದು ಬೈದ ಆಂಡ ಎಂಕ್ಲಿನ ಬೇಡಿಕೆ ಈತನೊಟ್ಟ ಕೈ ಸೇರ್ದಜಿ ಅಂಚದು ರಾಜ್ಯ ಸಮಿತಿ ತೀರ್ಮಾನದಂಚ ಪ್ರತಿಭಟನೆ ಮಲ್ತೊಂದುಲ್ಲ ಬೇಡಿಕೆಗೆ 15 ದಿನದ ಗಡು ಕೊರ್ತ ಒಂಜಿ ತಿಂಗಳ್ದುಲಾಯಿ ಬೇಡಿಕೆ ನಡಪಾದ ಕೊರ್ಜೆಂಡ ಒಂದೆರಡು ಮಲ್ಲ ಮಟ್ಟದ ಪ್ರತಿಭಟನೆ ನಡಪಾವಂದು ಪ್ರಜ್ವಲ್ ಕುಮಾರ್ ಪಂಡಿರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮುಲ್ಕಿಮೂಡಬಿದ್ರೆ, ಬಂಟ್ವಾಳ, ಸುರತ್ಕಲ್, ಉಳ್ಳಾಲ, ಮಂಗಳೂರು ಹೀಗೆ 8 ಕ್ಷೇತ್ರಗಳಿಂದ ಸಾಧ್ಯವಾದಷ್ಟು ಟೈಲರ್ಗಳು ಈ ಒಂದು ನಮ್ಮ ಪ್ರತಿಭಟನೆಗೆ ಕರೆಕೊಟ್ಟು ಹೋಗೋಡಿ ಎಲ್ಲರೂ ಸಹ ಈಗ ಈ ಒಂದು ಶಾಂತಿ ನಿಲಯದ ನಮ್ಮ ಮೈದಾನಕ್ಕೆ ಬಂದು ಸೇರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ನಮ್ಮ ಈ ಒಂದು ಟೈಲರ್ಗಳು ಈ ಒಂದು ಶಾಂತಿಯುತ ಪ್ರತಿಭಟನೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಿದ್ದಾರೆ. ಸರ್ಕಾರವು ಈ ನಿಟ್ಟಿನಲ್ಲಿ ಕೂಡಲೇ ಈ ಒಂದು ನಮ್ಮ ಟೈಲರ್ಗಳ ಏನು ಬೇಡಿಕೆ ಉಂಟು ಆದಷ್ಟು ಬೇಗಲೇ ಕೂಡಲೇ ಈಡೇರಿಸಬೇಕು. ನಾವು ಏನು 15 ದಿನಗಳ ಒಂದು ವಾಯ್ದೆಯನ್ನು ಕೂಡ ನೀಡಿದ್ದೇವೆ. 1 ತಿಂಗಳಲ್ಲಿ ಆಗಲಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಸಮಿತಿಯಲ್ಲಿ ಇರುವ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ನಾವು ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ನಾವು ಮಾಡಲಿಕ್ಕೆ ಇದ್ದೇವೆ. ಪಿಂಚಣಿ, ಆರೋಗ್ಯ ಇನ್ಸೂರು, ಅತ್ತಂಡ ಇಎಸ್ಐ, ವಿದ್ಯಾರ್ಥಿ ವೇತನ, ಪಿದುಪುನ ಪುರ್ತದ ಭತ್ತೆ ಕೊರಡು ఒక ಟೈಲರ್ ಮಂಡಳಿ ಕಟ್ಟುಡು ಒಂದು ಎಂಕಿನ ಬೇಡಿಕೆಲು ಆದುಂಡೊಂದು ಟೈಲರ್ಸ್ ಅಸೋಸಿಯೇಷನ್ ನಾಯಕರು ಚೈತ್ರ ಪಂತೇರು. ನಮ್ಮದೇ ಆದ ಒಂದು ಬೋರ್ಡ್ ರಚಿಸಲು ನಾವು ಆದಷ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮದು ಒಂದು ಬೋರ್ಡ್ ಅನ್ನು ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತದೆ ಅಂತೇಳಿ ನಾವು ಎಷ್ಟೋ ಬಾರಿ ವಿಧಾನಸೌಧದಲ್ಲಿ ಕೂಡ ಕಾರ್ಮಿಕ ಇಲಾಖೆಯ ಜೊತೆ ನಾವು ಕೂತು ಮಾತಾಡಿ ನೀವು ನಮಗೆ ಸೌಲಭ್ಯ ಹಾಗೆ ಕೊಡೋದು ಬೇಡ, ನಾವು 100 ರೂಪಾಯಿಗೆ ಕೊಡ್ತೇವೆ ಸರ್ಕಾರಕ್ಕೆ, ಅದಕ್ಕೆ ಸೇರಿಸಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ನಾವು 23 ವರ್ಷದ ಹೋರಾಟ ನಮಗೆ ಪ್ರತಿಫಲಿಸಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಬೀದಿಗೆ ಇಳಿದಿದ್ದೇವೆ. ಅದಕ್ಕಾಗಿ ನಾವು 15 ದಿನ ನಿಮಗೆ ಕೇಳ್ತಾ ಇದ್ದೇವೆ. ನಮಗೆ ಸಿಗದಿದ್ದರೆ ನಾವು ಇನ್ನು ಮುಂದೆ ಬ್ಯಾಂಗ್ಳೂರ್ ಚಲೋ ಮೆರವಣಿಗೆ ಕೂಡ ಮಾಡಲು ತಯಾರಿದ್ದೇವೆ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇವೆ. ಕುಡ್ಲಡ್ ಕಾಲೇಜ್ ಬರವು ಕಲ್ಪನಾಕ್ಲಿನ ಬೋಡ್ಚಾಂದಿನ ಲಿಪ್ ಲಾಕ್ ಕಿಸ್ಸಿಂಗ್ ವಿಡಿಯೋ ಮೋಜು ಮಸ್ತಿ ಸುದ್ದಿಯ ನಡೆದ ಬೊಕ್ಕ ಹಿಂದೂಪರ ಸಂಘಟನೆದ ಕಾರ್ಯಕರ್ತರು ಅಲರ್ಟ್ ಆದಿತ್ತದು ನಗರದ ಬಲ್ಮಠ ಪಬ್ಗ್ ಬಜರಂಗದಳ ಕಾರ್ಯಕರ್ತರು ಕಾರ್ಯಾಚರಣೆ ನಡಪಾದು ವಿದ್ಯಾರ್ಥಿಗಳ ಸೆಂಡಪ್ ಕಾರ್ಯಕ್ರಮಕ್ಕೂ ಅಡ್ಡಿ ಮಲ್ತದ್ದು ತಡೆತಿದ್ದರು. ಕುಡ್ಲಡ್ ಕಾಲೇಜ್ ಬರವು ಕಲ್ಪನಾಕ್ಲಿನ ಬೋಡ್ಚಾಂದಿನ ಲಿಪ್ ಲಾಕ್ ಕಿಸ್ಸಿಂಗ್ ವಿಡಿಯೋ ಮೋಜು ಮಸ್ತಿ ಸುದ್ದಿಯ ನಡೆದ ಬೊಕ್ಕ ಹಿಂದೂಪರ ಸಂಘಟನೆದ ಕಾರ್ಯಕರ್ತರು ಅಲರ್ಟ್ ಆದಿತ್ತದು ನಗರದ ಬಲ್ಮಠ ಪಬ್ಗ್ ಬಜರಂಗದಳ ಕಾರ್ಯಕರ್ತರು ಕಾರ್ಯಾಚರಣೆ ನಡಪಾದು ವಿದ್ಯಾರ್ಥಿಗಳ ಸೆಂಡ್ ಆಫ್ ಕಾರ್ಯಕ್ರಮಕ್ಕೂ ಅಡ್ಡಿ ಮಲ್ತದ್ದು ತಡೆತಿದ್ದರು. ಪಬ್ಬುಡು ಪ್ರತಿಷ್ಠಿತ ಕಾಲೇಜ್ ಬರೋ ಕಲ್ಪನಾಕ್ಲು ಪಾರ್ಟಿ ಮಲ್ತೊಂದಿತ್ತದು ಅಕ್ಲಿಗೆ ಬಜರಂಗದಳ ಕಾರ್ಯಕರ್ತರು ಜೋರು ಮಲ್ತದ್ದು ಪಿದಾಯಿ ಕಡಪುಡ್ತೀರು. ಬಲ್ಮಠದ ರೀಸೈಕಲ್ ದಿ ಲಾಂಚ್ ಪಬ್ಬುಡು ಜವನಜವಂತ್ರಿನ ಪಾರ್ಟಿ ಮೋಜು ಮಸ್ತಿ ನಡೆಸೊಂದಿತ್ತಂದು ಈ ಕಾರ್ಯಾಚರಣೆ ನಡಪಾದಿರು. ಐಳ್ಬೊಕ್ಕ ಪೊಲೀಸರು ಬೈದಿರು. ಬಜರಂಗ ದಳದ ಕಾರ್ಯಕರ್ತರನ್ನು ಗಿಡತ್ತಿರು. ಪಾರ್ಟಿನ ಅರ್ಧೊಡೆ ಉಂತಾದ ಕಾಲೇಜ್ ವಿದ್ಯಾರ್ಥಿಗಳು ಪದ್ರಾಡಾತಿರು. ಮುಕ್ಳು ಕೆಲವು ದಿನೊಡ್ದುಂಬು ಲಿಪ್ ಲಾಕ್ ವಿಡಿಯೋಡ್ದು ಸುದ್ದಿ ಆದಿತ್ತನ ಕಾಲೇಜ್ ಕಲ್ಪನಾಕ್ಲು ಆದಿತ್ತರಿಗೆ ಪದವಿ ಕಲ್ಪನಾಕ್ಲು ಹಿಡಿದು ಪಬ್ಬುಡು ಮೋಜು ಮಸ್ತಿ ನಡೆಸೊಂದಿತ್ತು ನಡೆದವರ ಪೊಗ್ಗುದು ತಡೆತದ ಎಂಚರೇನೆ ಮಾತ ಬಜರಂಗ ದಳ ಸೈ ಸುಜಿಂದು ಜಾಗ್ರತೆ ಪಂತೇರು.
ಒವ್ವೆ ಸಾಧನೆ ಮಲ್ಪೊಡುನಾಡ ಭಕ್ತಿ ಮಾರ್ಗಗಳು ಸುರೂಕು ಬೋಡಾಯ್ನೆನೆ ಗುರು ನಮ್ಮ ತೆರಿಯೊನ್ನ ಗೇನ ಸುರೂತ ಗುರು ಎಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಪಂತೇರು. ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು 36 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜದ ಧರ್ಮಸಭೆಟ್ ಆರ ಆಶೀರ್ವಚನ ಕೊರಿಯಿರು. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾಣಿಲದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು 48 ದಿನದ ಸಾಮೂಹಿಕ ಶ್ರೀಲಕ್ಷ್ಮಿ ಪೂಜೆ ನಡತೊಂದಿತ್ತದು. ಐತಾರ 36 ದಿನದ ಕಾರ್ಯಕ್ರಮ ಆಟಣೆ ಆದಿತ್ತಂಡು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ರೀತಿದ ಧಾರ್ಮಿಕ ಬೇತೆ ಕಾರ್ಯಕ್ರಮಗಳು நடத்தண்டு. ಧರ್ಮಸಮಿಟ್ ಪಾಲ್ದೆತೊನ್ನ ಕ್ಲೇನು ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜಾ ಸಮಿತಿದಕ್ಲು ಎದುಕೊಂಡಿರು. ಮಲ್ಲಬಿನ್ನೆರು ವಿದ್ಯಾನಂದ ಗೋವಿಂದ ಸ್ವಾಮಿ ಮಂದಿರ ಬಂಟ್ವಾಳದ ದಿನೇಶ್ ಭಂಡಾರಿ ಪಾತಿರ್ದು ಮಾಣಿಲ ಕ್ಷೇತ್ರದ ಬೇತೆ ಕಾರ್ಯಕ್ರಮ ತೂದು ಭಾರಿ ಸಂತೋಷ ಆತಂಡು. ವಿದ್ಯಾನಂದ ಸ್ವಾಮಿಲು ಶುರು ಮಲ್ತನ ಬಾಲಭೋಜನ ಕಾರ್ಯಕ್ರಮ ಮುಲ್ಪ ನಡತೊಂದುಂಡು. ಒಂದು ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ನಡಪಣೆ ಭಾರಿ ಕಮ್ಮಿ. ನನದ ಸರ್ತಿ ಎಂಕ್ಲೆನ ಉಲ್ಲ ಬಾಲಭೋಜನ ಶುರು ಮಲ್ಪುಣು ಒಂದು ಪಂಡಿರು. ಸ್ವಾಮೀಜಿಗಳು ಇದಕ್ಕಾಗಿ ಬಹಳಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ಒಂದು ಬಾಲಭೋಜನವನ್ನು ಮುಂದೆ ನಿರಂತರವಾಗಿ ಕ್ಷೇತ್ರದಲ್ಲಿ ನಡೆಯುವಂತಾಗಲಿ. ಬಹುಶಃ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಈ ಒಂದು ಬಾಲಭೋಜನ ನೋಡಲಿಕ್ಕೆ ನಿತ್ಯಾನಂದ ಮಂದಿರದಲ್ಲಿ ಭಾಳ ಕಡಿಮೆ. ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಮಾಡಬೇಕೆಂಬ ಒಂದು ಚಿಂತನೆ ನಮ್ಮಲ್ಲಿದೆ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರದು ಒವ್ವೆ ಸಾಧನೆ ಮಲ್ಪೊಡುನಾಂಡ ಭಕ್ತಿ ಮಾರ್ಗಗಳು ಸುರೂಕು ಬೋಡಾಯ್ನೆನೆ ಗುರು ಭಕ್ತಿನ ನಮ ಗೌಡ ಸಾರಸ್ವತ ಸಮಾಜಡು ತೂರಿ ಅಕ್ಲು ದೇವೆರಡೆಚ್ಚ ಗುರು ಭಕ್ತಿ ದೀವೊಂದಿರು ನಮ ತೆರಿಯೊನ್ನ ಗೇನ ಸುರೂತ ಗುರು ಒಂದು ಪಂಡೇರು. ವ್ರತ ಅನ್ನೋದು ನಮ್ಮ ಬದುಕಿನ ಆತ್ಮಸ್ಥೈರ್ಯಕ್ಕೆ, ನಮ್ಮ ಹುಟ್ಟಿನ ಮತ್ತು ಸಾವಿನ ಮಧ್ಯದ ಜೀವನಕ್ಕೆ, ಬದುಕನ್ನು ನಿರ್ವಹಿಸಲಿಕ್ಕೆ, ಈ ದೇಶದ ಆಧ್ಯಾತ್ಮಿಕವಾಗಿಯೂ ಆದಿಭೌತಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಯಾವುದೇ ಸಾಧನೆ ಮಾಡಬೇಕು ಅಂತ ಇದ್ದರೆ ಭಕ್ತಿ ಮಾರ್ಗದಲ್ಲಿ ಮೊದಲು ಬೇಕಾದ್ದು ಗುರು. ಕಲಿಯುಗದಲ್ಲಿ ಗುರು ಭಕ್ತಿ ಭಾಳ ಮುಖ್ಯವಾದ್ದು. ಇಡೀ ಹಿಂದೂ ಸಮಾಜದಲ್ಲಿ ಗುರುಭಕ್ತಿಯನ್ನು ನೋಡಬೇಕು ಅಂತ ಇದ್ದರೆ ಗೌಡ ಸಾರಸ್ವತ ಸಮಾಜದಲ್ಲಿ ಅವರು ಗುರುಗಳನ್ನು ದೇವರಿಗಿಂತ ಹೆಚ್ಚು ಪ್ರೀತಿ ಮಾಡುವರು. ದೇವರನ್ನು ಪ್ರೀತಿ ಮಾಡ್ತಾರೆ, ಅದರ ಜೊತೆಯಲ್ಲಿ ಗುರುಗಳನ್ನು. ಬೇರೆ ಬೇರೆ ದೇಶದ ನಮ್ಮ ಸನಾತನವಾದಂಥ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಸಮಾಜಗಳು, ಜಾತಿಗಳು ಎಲ್ಲವೂ ಇದೆ. ಆದರೆ ಎಲ್ಲದಕ್ಕಿಂತ ಮೊದಲು ಸಿಗುವಂಥ ಗುರು ನಮ್ಮೊಳಗೆ ಅರಿವಿನ ಜ್ಞಾನ, ಅದು ಮೊದಲ ಗುರು. ಒಡಿಪು ನಿತ್ಯಾನಂದ ಮಂದಿರದ ಸುರೇಂದ್ರ ಶೆಟ್ಟಿ, ನಿತ್ಯಾನಂದ ಮಂದಿರ ಬಂಟ್ವಾಳದ ಯಶವಂತ್, ಕೋಆಪರೇಟಿವ್ ಬ್ಯಾಂಕ್ ಅಡ್ಡಿನಡಕದ ರಾಮಕೃಷ್ಣ ಬಾಕಿಲ ಪದವು, ಭಾಗ್ಯಲಕ್ಷ್ಮಿ ರವಿಚಂದ್ರ ಕನಂದೂರು, ಅಮಿತಾ ದೇವದಾಸ್ ಆಳ್ವ ಕುಂಬ್ಳೆ ಪಾಲ್ದೆ ತುಂಡಿರು. ಪಂಚಾಮೃತ ಅಭಿಷೇಕ, ಕಲ್ಪೋಕ್ತ ಲಕ್ಷ್ಮೀ ಪೂಜೆ, ಗುರುಪೂಜೆ, ಬಾಲಭೋಜನ ಕಾರ್ಯಕ್ರಮ, ಸಾಮೂಹಿಕ ಕುಂಕುಮಾರ್ಚನೆ, ಮಧ್ಯಾಹ್ನದ ಮಾಪೂಜೆ ಬೊಕ್ಕ ಭಕ್ತರಿಗೆ ನೂಪು ಪ್ರಸಾದ ಸೇವೆ ಇಂಚ ತರಾವರಿ ಕಾರ್ಯಕ್ರಮಗಳು ನಡೆತಂಡು. ಆಗಸ್ಟ್ 5 ಶುಕ್ರವಾರ ಅಕೇರಿದ ದಿನ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ, ಬಯ್ಯಗು ಶ್ರೀನಿವಾಸ ಕಲ್ಯಾಣೋತ್ಸವ ಅಟ್ಟಣೆ ಮಲ್ತದೀರು. ಜಮ್ಮು ಕಾಶ್ಮೀರ ನಡತಿನ ಕಾರ್ಗಿಲ್ ಕೊಳಲಡು ಭಾರತದ ಸೈನಿಕರು ಪಾಕಿಸ್ತಾನದ ಸೈನ್ಯವನ್ನು ಸೋಪಾದು ಕಾರ್ಗಿಲ್ನ ಪಿರ ಸ್ವಾಧೀನ ಮಲ್ತನೇನು ವರ್ಷಲ ಜುಲೈ 26 ನೆಂಪು ಮಲ್ತನುಂಡು. ಅಂಗಾರಿಕುಡ್ಲ ಕೊಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಲ್ತೇರು.
ಜುಲೈ 20 ಕಾರ್ಗಿಲ್ ವಿಜಯ ದಿನಾಚರಣೆ ದೇಶದೊರ್ಮೆಡ್ ನಡೆತುಂಡು. ಜಮ್ಮು ಕಾಶ್ಮೀರ ನಡತಿನ ಕಾರ್ಗಿಲ್ ಕೊಳಲಡು ಭಾರತದ ಸೈನಿಕರು ಪಾಕಿಸ್ತಾನದ ಸೈನ್ಯನು ಸೋಪಾದು ಕಾರ್ಗಿಲ್ನ ಪಿರ ಸ್ವಾಧೀನ ಮಲ್ತನೆನು ವರ್ಷಲ ನೆಂಪು ಮಲ್ತನುಂಡು. ಅಂಗರೆ ಕುಡ್ಲ ಕೋಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಲ್ತೇರು. ಮಲ್ಲಬಿನ್ನರಾದ ಕಾರ್ಗಿಲ್ ಕೊಳಲಡು ಯೋಧರಾದಿತ್ತನ ಡಾ ಪ್ರವೀಣ್ ಶೆಟ್ಟಿ ಪಾಲ್ದಿತೊಂದು ಪಾತಿರ್ದು ಕಾರ್ಗಿಲ್ ಕೊಳಲ ನಡತದು 23 ವರ್ಷ ಆಂಡ್ ಆನಿದ ಅನುಭವಲಿನ ನೆಂಪು ಮಲ್ತೊಂಡಿರು. ನನಗೆ ಯಾವ ಗೊತ್ತಿದೆ, ನಮ್ಮ ವಾರಲ್ಲಿ ನಾವು ಬ್ಯಾಟಾಲಿಕ್ ಇದೆ ಸ್ಯಾಂಡನಾಲದ ಹತ್ರ ಇರುವಾಗ ಡೆಡ್ ಬಾಡಿ ಎಲ್ಲ ಬರ್ತಿತ್ತು. ಆಗ ಬರುವ ಕಂಪನಿಯಲ್ಲಿ ಸ್ಲೀಪಿಂಗ್ ಬ್ಯಾಗ್ ಪ್ಲಸ್ ಬೆಡ್ಶೀಟ್ ಇದ್ರೆ ಕೊಡಿ ಅಂತ ಕೇಳಿದೆ. ಆಗ ನನಗೆ ಗೊತ್ತಾಯ್ತು ಈ ಬೆಡ್ಶೀಟ್ ಯೂಸ್ ಮಾಡೋದು ನಮ್ಮ ಸೈನಿಕರಿಗೆ ಏನಾದರೂ ಆದರೆ ಅವರನ್ನು ರ್ಯಾಪ್ ಮಾಡಿ ಕಟ್ಟಿ ತರಲಿಕ್ಕೆ. ಮತ್ತು ನಮ್ಮ ಈ ವಾರಲ್ಲಿ 520 ಮೇಡಮ್ ಸ್ಟೂಡೆಂಟ್ ಹೇಳಿದ್ರು 527 ಜನ ಶಹೀದ್ ಆಗಿದ್ದಾರೆ, 1000 ಚಿಲ್ಲರಿದ್ದಾರೆ. ಶಾರದಾ ಸಮೂಹ ಸಂಸ್ಥೆಯ ಕಾರ್ಯಂತರು ಪ್ರದೀಪ್ ಕುಮಾರ್ ಕಲ್ಕೂರ, ವಿಶ್ವಸ್ತೆರ್ಲಾಯಿನ ಸುಧಾಕರ ರಾವ್ ಪೇಜಾವರ, ಸಮೀರ್ ಪುರಾಣಿಕ್, ಪ್ರಿನ್ಸಿಪಾಲರು ಸುನೀತಾ ವಿಮಡಿ, ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್, ಎನ್ಸಿಸಿ ಅಧಿಕಾರಿ ರತ್ನಾಕರ್ ಪಾಲ್ದೆ ತುಂಡಿರು. ಸುಳ್ಯ ತಾಲೂಕದ ಬೆಳ್ಳಾರೆ ಕಲೆಂಜೊಡೆ ಇಂಚಿಪ್ಪ ದುಷ್ಕರ್ಮಿಲು ಕೆರ್ನ ಜವನೆ ಮಸೂದ್ನ ಕುಟುಂಬದಕ್ಲು ಅಂಗಾರೆ ಕುಡ್ಲಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಬೊಕ ಎಸ್ಪಿಯನ್ನು ಭೇಟಿ ಮಲ್ತದು ನ್ಯಾಯಗಾದ ಒತ್ತಾಯ ಮಲ್ದೇರು. ಸುಳ್ಯ ತಾಲೂಕದ ಬೆಳ್ಳಾರೆ ಕಲೆಂಜೊಡೆ ಇಂಚಿಪ್ಪ ದುಷ್ಕರ್ಮಿಲು ಕೆರ್ನ ಜವನೆ ಮಸೂದ್ನ ಕುಟುಂಬದಕ್ಲು ಅಂಗಾರೆ ಕುಡ್ಲಾಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಬೊಕ ಎಸ್ಪಿಯನ್ನು ಭೇಟಿ ಮಲ್ತದು ನ್ಯಾಯಗಾದ ಒತ್ತಾಯ ಮಲ್ತೇರು. ಮಸೂದ್ನ ಕೆರ್ನ ಆರೋಪಿಲಿಗೆ ಕಠಿಣ ಶಿಕ್ಷೆ ಆವಡೊಂದು ಒತ್ತಾಯ ಮಲ್ತನ ಮಸೂದ್ ಕುಟುಂಬದಕ್ಲು ಸರ್ಕಾರದು 25 ಲಕ್ಷ ರೂಪಾಯಿ ಪರಿಹಾರ ಕೊರಿಯರ ಶಿಫಾರಸು ಮಲ್ಪೆರ್ಲ ಕೇಂಡೊಂದಿರು. ಮಸೂದ್ನ ಅಪ್ಪೆ ಸಾರಮ್ಮ, ಸೋದರರು ಇರ್ಷಾದ್, ಮಿರ್ಷಾದ್, ಸೋದರಿ ಶಿಫಾನ, ಸಮ್ಮಲೆಲು ಶೌಕತ್ ಕಲೆಂಜ ಬೊಕ ಹೈದರ್ ಕಲೆಂಜ, ಊರ್ದಕ್ಲು ಫೈಜಲ್ ಬೆಳ್ಳಾರೆ, ಹಮೀದ್ ಮರಕಡ ಒಟ್ಟುಗಿತ್ತೀರು. ಸುರತ್ಕಲ್ ರೈಲ್ ಆಫೀಸ್ಡ್ ಕರಿನ 10 ವರ್ಷಲಿನ ಬೇಡಿಕೆ ಆದಿತ್ತಿನ ಪ್ಯಾಸೆಂಜರ್ಸ್ ರಿಸರ್ವೇಷನ್ ಸೆಂಟರ್ ಶುರು ಆವನುಂಡು. ಶಾಸಕರು ಡಾ ಭರತ್ ಶೆಟ್ಟಿ ಸೋಮವಾರ ಭೇಟಿ ಕೊರ್ದು PRS ಸೌಕರ್ಯನು ಗುರ್ತುಗಾದ ಟಿಕೆಟ್ ಕೊರ್ದು ಚಾಲನೆ ಕೊರಿಯರು. ಸುರತ್ಕಲ್ ರೈಲ್ ಆಫೀಸ್ಡ್ ಕರಿನ 10 ವರ್ಷಲಿನ ಬೇಡಿಕೆ ಆದಿತ್ತಿನ ಪ್ಯಾಸೆಂಜರ್ಸ್ ರಿಸರ್ವೇಷನ್ ಸೆಂಟರ್ ಶುರು ಆವನುಂಡು. ಶಾಸಕರು ಡಾ ಭರತ್ ಶೆಟ್ಟಿ ಸೋಮವಾರ ಭೇಟಿ ಕೊರ್ದು PRS ಸೌಕರ್ಯನು ಗುರ್ತುಗಾದ ಟಿಕೆಟ್ ಕೊರ್ದು ಚಾಲನೆ ಕೊರಿಯರು. ಈ ಪೊರ್ತುಡು ಶಾಸಕರು ಪಾತೆದು ಸಂಸದರು ನಳಿನ್ ಕುಮಾರ್ ಕಟೀಲ್ ಸುರತ್ಕಲ್ ರೈಲ್ ಆಫೀಸ್ದ ಅಭಿವೃದ್ಧಿಗೆ ಸಹಕಾರ ಕೊಡ್ತೇರು. ಕೈತಲ್ದ ರೈಲು ಉಂತುನ ತಾನಲೆಡು ಒಂದು ಒಂಜಾದುಂಡು. ಮುಲ್ಪದ ಮಾಮಲ್ಲ ಕಂಪೆನಿ NITK ಕಾಲೇಜ್ ಸೇರ್ನಂಚ ಬೇಲದಾಕ್ಲು ಬರೋ ಕಲ್ಪನಾಕ್ಲು ಬೊಕ್ಕ ಮುಖ್ಯವಾದ ಬೆಂಗಳೂರು ಬೊಂಬೈಯಿಂದ ಕಾರ್ಯನಿಮಿತ್ತ ಪೋಯಿನ ಸಾರಗಟ್ಲೆ ಜನಕ್ಕೂ ಮುಲ್ಪ ಸೀಟು ದೆತ್ತು ದಿವಲಿ. ಕೊರೋನಾ ಪೊರ್ತುಡು ಕುಡ್ಲದ ಲಾಲ್ಬಾಗಡಿತ್ತಿನ PRS ಮುಚ್ಚಿದಂಡು. ಐತ ಬದಲು ಕುಡ್ಲದ ಒಡಿಪುದ ಕೇಂದ್ರ ಆಫೀಸಿಗೆ ಪೋಡಿತ್ತಂಡು. ಅಧಿಕಾರಿಗಳಿಗೆ ಕೇಂಡೊನ್ನ ಮಿತ್ತು ಕೊಂಕಣ ರೈಲ್ವೆ ಹಿರಿಯ ಅಧಿಕಾರಿಗಳು 1 ತಿಂಗಳದಲಾಯಿ ತುರ್ತು PRS ಶುರು ಮಲ್ತದಿರಿಂದ ಭರತ್ ಶೆಟ್ಟಿ ಪಂಡಿರು. 1 ಕೋಟಿ ರೂಪಾಯಿ ಖರ್ಚಿಡು ರೈಲ್ ಆಫೀಸ್ದ ಮೂಲ ಸೌಕರ್ಯ ಮಿತ್ತ ಮಟ್ಟುಗೆ ಏರಾರೆ ಇತ್ತೇನೆ 5 ಲಕ್ಷ ಬಿಡುಗಡೆ ಆತಂಡು. 1 ಕೋಟಿ ರೂಪಾಯಿಗೆ ಮಾರ್ಗ, ಪಾರ್ಕಿಂಗ್, ಶೆಲ್ಟರ್, LED ಲೈಟ್ ಬೊಕ ಬೇತೆ ಯೋಜನೆ ಸೇರಿದಂಡು. ಕೊಂಕಣ ರೈಲ್ವೆ ನಿಗಮ ಆದುಪ್ಪು ನಡೆದವರ ಬರ್ಪನ ಆದಾಯೋಡು ಅಭಿವೃದ್ಧಿ ಮಲ್ಪನವು ಕಷ್ಟ ಆಯ್ ನಡೆದವರ ಇತ್ತೆ ಸ್ಮಾರ್ಟ್ ರೈಲ್ ಆಫೀಸ್ ಮಲ್ಪೆರೆ ಹಂತ ಹಂತವಾದ ಯೋಜನೆ ತಯಾರು ಮಲ್ಪೆರೆ ದುಂಬು ಬೈತೀರು. ಉದ್ಘಾಟನೆ ಮಾಡಿ ಇಲ್ಲಿರುವಂಥ ಈಗ ಸುರತ್ಕಲ್ ಸ್ಟೇಷನ್ ಏನಿದೆ ಇಲ್ಲಿ ಒಂದು ಮೂಡದ ವತಿಯಿಂದ ಇಂಟೀರಿಯರ್ ಒಳಗೆ ಈ ಟೈಲ್ಸ್ ಹಾಕಲಿಕ್ಕೆ ಶೆಲ್ಟರು ಇದೇ ರೀತಿಯ ವ್ಯವಸ್ಥೆಗಳಿಗಾಗಿ 50 ಲಕ್ಷವನ್ನು ಮೀಸಲಾಗಿ ಈಗ ಆಲ್ರೆಡಿ ಮೂಡದಲ್ಲಿ ಪಾಸ್ ಮಾಡಿಟ್ಟಿದ್ದೇವೆ. ಅದರೊಂದಿಗೆ ಹೊರಗಿನ ಭಾಗದಲ್ಲಿರುವಂಥ ಪಾರ್ಕಿಂಗ್ ಏನಿದೆ, ಪಾರ್ಕಿಂಗ್ ಮತ್ತು ಇಲ್ಲಿ ಅಪ್ರೋಚ್ ರೋಡು ಮತ್ತು ಅದಕ್ಕೆ ಬೇಕಾದಂಥ ಲೈಟ್ಸ್ ಏನಿದೆ ಅದಕ್ಕೊಂದು ಸಾಧಾರಣ 75 ಲಕ್ಷದಿಂದ 1 ಕೋಟಿ ಅಷ್ಟು ನಾವು PWDಯಿಂದ 75 ಲಕ್ಷ ಆಲ್ರೆಡಿ ಮಂಜೂರಾಗಿರ್ತದೆ. ಅದರ ಕಾಮಗಾರಿ ಅಂತ ಬಹುಶಃ ಆಗಸ್ಟ್ ಎಂಡಿನೊಳಗೆ ನಾವು ತಗೊಳ್ಳಿಕ್ಕಿದ್ದೇವೆ. ಹೊರಗೆ ಪಾರ್ಕಿಂಗ್ನ ವ್ಯವಸ್ಥಿಸಬೇಕಾಗಿದೆ. ಒಳ್ಳೆ ರೀತಿಯ ಪಾರ್ಕಿಂಗ್ ಸಿಸ್ಟಮ್ ಮಾಡಬೇಕು ಮತ್ತು ಸ್ಥಳೀಯರಿಂದ ರಿಕ್ಷಾ ಸ್ಟ್ಯಾಂಡನ್ನು ಸರಿಯಾಗಿ ರಿಕ್ಷಾ ಇಲ್ಲಿಂದ ಜನ ಪ್ಯಾಸೆಂಜರ್ಸ್ ಏನು ಬರ್ತಾರೆ ಅವರು ಹೋಗಲಿಕ್ಕೆ ಬರಲಿಕ್ಕೆ ಪ್ರೀಪೇಡ್ ಸಿಸ್ಟಮನ್ನು ಕರೆಕ್ಟ್ ಮಾಡಿ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಅಧಿಕಾರಿಗಳನ್ನ ಮಾತಾಡಿದ ಕಾರಣಕ್ಕಾಗಿ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡಿ ಅದು ಪ್ರೊಸೆಸ್ಸಲ್ಲಿದೆ. ಬಲ್ಮಠ ಪಬ್ದ ಯಜಮಾನೆ ಬೊಂಬೈದಾರು CCTV ಪಿಂದದ ಅರಿನ ವಿಚಾರಿತೊಂದುಲ್ಲ ಅವಳು ಈತನ ವಿದ್ಯಾರ್ಥಿಲಿನ ಕಾಲೇಜ್ ಹಿಡಿದು ವಿಚಾರಿತೊಂದುಲ್ಲ ಅಂದು ಕುಡ್ಲ ಪೊಲೀಸ್ ಕಮಿಷನರ್ N ಶಶಿಕುಮಾರ್ ಪಂತೇರು ಸೋಮವಾರ ರಾತ್ರಿ ಬಜರಂಗ ದಳ ತಕ್ಲು ಪೊಗ್ಗುನ ಕುಡ್ಲ ಬಲ್ಮಠದ ಪಬ್ದ ಬಗೆಟ್ ಆರು ಸುದ್ದಿ ಮಾಧ್ಯಮದ ಕಡೆ ಪಾತೇರಿಯರು. ಕುಡ್ಲದ ಬಲ್ಮಠ ಮಾರ್ಗೊಡುಪನ ಪಬ್ಬಗು ಪೊಗ್ಗುನ ಕಾರ್ಯಾಚರಣೆಗೆ ಸಂಬಂಧಪಟ್ಟದು ಅಂಗಾರೆ ಕಾಂಡೆ ಕುಡ್ಲ ಪೊಲೀಸ್ ಕಮಿಷನರ್ N ಶಶಿಕುಮಾರ್ ಭೇಟಿ ಕೊರ್ದು ಅಲ್ಪದ ಸಂಗತಿ ಪಿಂದೊಂಡಿರು. ಈ ಪೊರ್ತುಡು ಆರು ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದು ಉತ್ತರ ಪೊಲೀಸ್ ಸ್ಟೇಷನ್ ಸುತ್ತುದು
ಬಲ್ಮಠದ ರೀಸೈಕಲ್ ಪನ್ಪುನ ರೆಸ್ಟೋರೆಂಟ್ ಬೊಕ ಪಬ್ಬುದ ಮಿತ್ತು ಸೋಮವಾರ ರಾತ್ರಿ 9 ಗಂಟೆಗೆ ಸಂಘಟನೆ ಒಂಜತ ಪುದರ್ ಪಂಡದ ಬತ್ತಿನ 5 ಜನತ ಕೂಟ ನಿಕ್ಲಿನ ಪಬ್ಬುಡು ಪ್ರಾಯ ಬರ್ತಿಯಾವಂದಿನ ಆಣ್ ಪೊಣ್ಣುಲೆಗ್ ಅಮಲ್ ಪರಿಯರೆ ಒದಗಾವಂದುಲ್ಲಾರು. ಈ ದುಂಬು ಜಾಗ್ರತೆ ಪಂಡಲ ಕ್ರಮದ ತುಂದು ಜೀಂದು ಬೌನ್ಸರ್ ದಿನೇಶ್ಗೆ ಪಂತೇರು ಬೊಕ ಉಲಾಯ್ಪೋದು ಪಬ್ಬದ ಐಡಿ ಸಾಕ್ಷಿ ಕೇಂದಿರು. ಈ ಪೊರ್ತುಡು ಅವಳು ಮುಲ್ಪದ ಖಾಸಗಿ ಕಾಲೇಜ್ ಕಲ್ಪನಾಕ್ಲೆ ಇತ್ತೇರಿಂದ ತೇರಿದು ಬೈದಿನೊಂದು ಪಂಡೇರು. ಪಬ್ದ ಯಜಮಾನಿ ಬೊಂಬೈದಾರು ಸಿಸಿಟಿವಿ ಪಿಂದದು ಅರೆನು ವಿಚಾರಿತೊಂದುಲ್ಲ. ಅವಳು ಇತ್ತಿನ ವಿದ್ಯಾರ್ಥಿಗಳನ್ನು ಕಾಲೇಜ್ ಹಿಡಿದು ವಿಚಾರಿತೊಂದುಲ್ಲ. ಅಕ್ಲಿಡ್ದು ಮಾಹಿತಿ ದೆತೊಂದುಲ್ಲ. ಸಿಸಿಟಿವಿ ತೂದು ಅಗತ್ಯ ಕಾನೂನು ಕ್ರಮ ದೆತೊನ್ನುವಾಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂಡೇರು. ಮಂಗಳೂರು ನಗರ ಕಮಿಷನರೇಟ್ನ ವ್ಯಾಪ್ತಿಯ ಉತ್ತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ರೀಸೈಕಲ್ ಅನ್ನುವಂಥ ಒಂದು ರೆಸ್ಟೋರೆಂಟ್ ಕಮ್ ಪಬ್. ಸೊ ಇದು ಭಾಳಷ್ಟು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ. ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಸಮಯಕ್ಕೆ ಒಂದು 5-6 ಜನ ಹುಡುಗರು ಒಂದು ಸಂಘಟನೆ ಒಂದರ ಮೆಂಬರ್ಸ್ ನಾವು ಅಂತ ಹೇಳಿಬಿಟ್ಟು ಇಲ್ಲಿದ್ದಂಥ ಬೌನ್ಸರ್ಗೆ ಬಂದು ಇಲ್ಲಿ ಮೈನರ್ ಹುಡುಗರು ಅಂದರೆ ಅಪ್ರಾಪ್ತ ಬಾಲಕ ಬಾಲಕಿಯರಿಗೆ ಲಿಕ್ಕರ್ ಸಪ್ಲೈ ಮಾಡ್ತಾಯಿದ್ದೀರಾ, ಇದು ಸಾಕಷ್ಟು ಸಾರಿ ನಾವು ನಿಮ್ಗಳಿಗೂ ಕೂಡ ಬೇರೆ ಟೈಮಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದ್ವಿ. ಅಷ್ಟಾಗಿಯೂ ಕೂಡ ಯಾವುದೇ ಒಂದು ಕ್ರಮ ನಿಮ್ಮ ಕಡೆ ಆಗಿಲ್ಲ. ನಿಮ್ಮ ಮ್ಯಾನೇಜರ್ ಯಾರಿದ್ದಾರೆ ಹೇಳಿ ಅವರಿಗೆ, ಯಾರು ಮೈನರ್ ಇದ್ದಾರೆ ಅಂಡರ್ ಏಜ್ಗಿದ್ದಾರೆ ಅವ್ರನ್ನೆಲ್ಲ ಹೊರಗಡೆ ಕಳಿಸಲಿ ಅಂತಂದು ಹೇಳಿದರು ಅಂತಂದು ಬೌನ್ಸರ್ ಹೇಳ್ತಾರೆ, ಬೌನ್ಸರ್ ದಿನೇಶ್ ಅಂತ. ಸೊ ನಂತರ ಅವ್ರು ಒಳಗಡೆ ಹೋಗಿ ಮಾತಾಡಿಕೊಂಡು ಅಲ್ಲಿ ಒಳಗಡೆ ಇದ್ದಂಥ ಕಸ್ಟಮರ್ಸ್ದು ಏಜು ಪ್ರೂಫ್ ಅಥವಾ ID ಪ್ರೂಫ್ ರಿಲೇಟೆಡ್ ಕೆಲವು ಕೇಳಿದ್ದಾರೆ. ಅವರು ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳು, ಸ್ಥಳೀಯ ಕಾಲೇಜೊಂದರ ವಿದ್ಯಾರ್ಥಿಗಳು ಯಾರು ಒಂದು ಸೆಲೆಬ್ರೇಷನ್ಗೆ ಬಂದಿದ್ದರು, ಸೊ ಅವ್ರುಗಳು ಅಲ್ಲಿಂದ ಹೊರಟಿದ್ದಾರೆ ಹೊರಗಡೆ, ಅಂದರೆ ಹೋಗಿದ್ದಾರೆ ಹೊರಗಡೆ. ಸೊ ಈ ಒಂದು ಘಟನೆ ನಿನ್ನೆ ನಡೆದಿದೆ. ಇಮಿಡಿಯೇಟಾಗಿ ಈ ಥರ ಬರ್ತಾ ಇದ್ದಾರೆ ಅನ್ನೋಂಥದ್ರ ಮಾಹಿತಿ ನಮಗೆ ಬಂದ ತಕ್ಷಣ ನಮ್ಮ 112 ಸೇರಿದಂತೆ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಬೌನ್ಸರ್ ಹತ್ರ ಅವ್ರು ಯಾರು ಬಂದಿದ್ರು 5-6 ಜನ ಬಂದಿದ್ದರು, ನಂತರ ಒಂದು 4-5 ಜನ ಹೆಚ್ಚುವರಿಯಾಗಿ ಬರ್ತಾರೆ. ಬೌನ್ಸರ್ ಹತ್ರ ಮಾತಾಡಿರೋದು ಬಿಟ್ಟು ಬೇರೆ ಯಾವುದೇ ಒಂದು ಮಾತಾಡ್ಕೊಂಡಿರೋಂಥದ್ದಾಗಲಿ, ಅಂದರೆ ಯಾರು ಒಳಗಡೆ ಕಸ್ಟಮರ್ಸ್ ಇದ್ದರು ಅವ್ರಿಗೆ ಮತ್ತು ಇಲ್ಲಿ ಬಂದಂಥ ಒಂದು ಆರ್ಗನೈಸೇಷನ್ನು ಹೇಳ್ಕೊಂಡು ಬಂದಂಥ ಹುಡುಗರು ಯಾರಿದ್ದಾರೆ ಅವ್ರಿಗೆ ಮಾತುಕತೆ ಕೂಡ ಆಗಿಲ್ಲ ಅನ್ನೋವಂಥದ್ದು ಬೌನ್ಸರ್ ಹೇಳುವಂಥದ್ದು. ಬೌನ್ಸರ್ ಹೇಳೋದು ಭಾಳ ಸ್ಪಷ್ಟವಾಗಿ ನನಗೆ ಬಂದು ಹೇಳಿದರು, ನಾನು ಮ್ಯಾನೇಜರ್ಗೆ ಹೇಳಿದೆ, ಮ್ಯಾನೇಜರ್ ವೆರಿಫೈ ಮಾಡಿ ಕೆಲವರಿಗೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಹೇಳಿದರು, ಅವರೆಲ್ಲ ಹೊರಗಡೆ ಹೋದರು. ಇಷ್ಟು ಮಾಹಿತಿಯನ್ನು ನಮಗೆ ಸದ್ಯಕ್ಕೆ ಸಿಕ್ಕಿದೆ. ಹೊರಗಡೆ ಯಾರೂ ಪ್ರೈವೇಟ್ ಪರ್ಸನ್ಸ್ ಇದೆ, ಇದು ಅಥಾರಿಟಿನೇ ಇಲ್ಲ. ಅದಕ್ಕೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಇಲಾಖೆ ಇದೆ, ಅವ್ರುಗಳು ಅದನ್ನು ಪೀರಿಯಾಡಿಕಾಗಿ ಚೆಕ್ ಮಾಡುವಂಥದ್ದು, ವೆರಿಫೈ ಮಾಡುವಂಥದ್ದು ಮಾಡ್ತಾರೆ. ಸೊ ಅದು ಮಾಡೋಂಗಿಲ್ಲ. ಅದರ ಬಗ್ಗೆ ನಾವು ಪರಾಮರ್ಶೆ ಮಾಡಿ ಹಿರಿಯ ಅಧಿಕಾರಿಗಳಿಗೂ ಮಾತಾಡ್ಬಿಟ್ಟು ಏನು ಕ್ರಮ ತಗೋಬೇಕು. ಸಂಗೀತ ಭಾರತಿ ಕುಡ್ಲ ಬೊಕ್ಕ ವಿಜಯ ಕರ್ನಾಟಕ ಪತ್ರಿಕೆ ತನ್ನಿಲೆಟ್ ಶ್ರೇಷ್ಠ ಹಿಂದೂಸ್ತಾನಿ ಸಂಗೀತ ಕಲಾವಿದರು ವಿದುಷಿ ದೇವಕಿ ಪಂಡಿತ್ ಬೊಕ್ಕ ಪದ್ಮಶ್ರೀ ಪ್ರಶಸ್ತಿ ಪಡೆತನ ಧಾರವಾಡದ ಪಂಡಿತ್ ವೆಂಕಟೇಶ್ ಕುಮಾರ್ ಮುಕ್ಲಿಡ್ದು ಪಂಚಮ್ ನಿಷಾದ ಅದ್ಭುತ ಪರಿಕಲ್ಪನೆದ ಬೋಲಾವ ವಿಠಲ ಹೊಸ ಸಂತವಾಣಿ ಕಾರ್ಯಕ್ರಮ ಕುಡ್ಲದ ಪುರಭವನೋಡು ನಡೆಯುತ್ತದೆ. ಶ್ರೇಷ್ಠ ಹಿಂದೂಸ್ತಾನಿ ಸಂಗೀತ ಕಲಾವಿದರು ವಿದುಷಿ ದೇವಕಿ ಪಂಡಿತ್ ಬೊಕ್ಕ ಪದ್ಮಶ್ರೀ ಪ್ರಶಸ್ತಿ ಪಡೆತನ ಧಾರವಾಡದ ಪಂಡಿತ್ ವೆಂಕಟೇಶ್ ಕುಮಾರ್ ಮುಕ್ಲಿಡ್ದು ಪಂಚಮ್ ನಿಷಾದದ ಅದ್ಭುತ ಪರಿಕಲ್ಪನೆದ ಬೋಲಾವ ವಿಠಲ ಹೊಸ ಸಂತವಾಣಿ ಕಾರ್ಯಕ್ರಮ ಕುಡ್ಲದ ಪುರಭವನ ನಡೆಯುತ್ತದೆ. ಸಂಗೀತ ಭಾರತಿ ಕುಡ್ಲ ಬೊಕ್ಕ ವಿಜಯ ಕರ್ನಾಟಕ ಪತ್ರಿಕೆ ಒಟ್ಟಾದ ನಡಪಾಯಿನ ಕಾರ್ಯಕ್ರಮವನ್ನು ಬ್ಯಾಂಕ್ ದ ಸಹಾಯಕ ಜನರಲ್ ಮ್ಯಾನೇಜರ್ ದಿನೇಶ್ ಕುಮಾರ್ ಎಸ್ ಕೋಟ್ಯನ್ ಉದೀಪನ ಮಲ್ತೇರು. ಕೆನರಾ ಬ್ಯಾಂಕ್ ದ ಜನರಲ್ ಮ್ಯಾನೇಜರ್ ಯೋಗೀಶಾಚಾರ್ಯ, ಬಿ ರವೀಂದ್ರ ಶೆಟ್ಟಿ, ರಾಮಕೃಷ್ಣ ಡಿ, ನಾರಾಯಣ, ಜ್ಯೋತಿವಾಸ್, ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಕುಡ್ಲದ ಉಪನ್ಯಾಸಕರು ಕರುಣಾಕರ ಬಳ್ಕೂರು, ಸಂಗೀತ ಭಾರತಿ ಸಂಸ್ಥದ ಉಸ್ತಾದ್ ರಫೀಕ್ ಖಾನ್ ಬಿನ್ನಿರಾದು ಪಾಲ್ದೆ ತುಂಡಿರು. ವಿದುಷಿ ದೇವಕಿ ಪಂಡಿತ್ ಬೊಕ್ಕ ಪಂಡಿತ್ ವೆಂಕಟೇಶ್ ಕುಮಾರ್ ಮುಕ್ಲಿನ ಬೋಲಾವ ವಿಠಲ ಸಂಗೀತ ಕಾರ್ಯಕ್ರಮ ಸಂಗೀತ ಆರಾಧಕರು ಅಭಿಮಾನಿಯಲಿನ ಉಡಲ್ಗೆಂದು ನಂಚ ಮೂಡ್ದು ಬತ್ತಂದು.
ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡದ ನಿಲಿಟ್ಟು ಗುರುವಂದನ ಕಾರ್ಯಕ್ರಮ ಐತರ ಶ್ರೀಧಾಮ ಮಾಣಿಲದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಗಳು ಆಟಣೆ ಮಂತಿದ್ದರು. ಆಟದ ಹಿರಿಯ ಕಲಾವಿದರು ಪೆರುವಾಯಿ ನಾರಾಯಣ ಶೆಟ್ಟಿ, ವೇದಮೂರ್ತಿ ವಿಜಯಕುಮಾರ್ ಭಟ್ ವಿಟ್ಲ ಬೊಕ ಜನಪದ ಪಾರ್ದನ ಕವಿತ ಪನ್ಪುನ ಶಾರದಾ ಜಿ ಬಂಗೇರ ಮುಕ್ಲೆಗ್ ಗುರುವಂದನೆ ಸಂದಾದು ಸಮ್ಮಾನದ ಮರ್ಯಾದೆ ಮಲ್ತೇರು. ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡದ ನಿಲಿಟ್ಟು ಗುರುವಂದನ ಕಾರ್ಯಕ್ರಮ ಐತರ ಶ್ರೀಧಾಮ ಮಾಣಿಲದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಗಳು ಆಟಣೆ ಮಂತಿದ್ದರು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಬೊಕ್ಕ ಬಿನ್ನೇರಿನ ಸಂಸ್ಕಾರ ಭಾರತದ ಪದಾಧಿಕಾರಿಗಳು ಎದುಕೊಂಡಿರು. ಭಾರತಾಂಬೆನ ಚಿತ್ರಪಟದ ಎದುರು ತುಡರಪೊತ್ತಾದ ಸ್ವಾಮೀಜಿ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ವಿಜಯ್ ಶೆಟ್ಟಿ ಸಾಲೆತ್ತೂರು ವಂದೇ ಮಾತರಂ ರಾಷ್ಟ್ರಗೀತದ ಮಹತ್ವದ ಬಗ್ಗೆ ತಿಳಿಪಾರು. ನಮ್ಮ ದುರದೃಷ್ಟದಿಂದ ಆ ಶಬ್ದಗಳು ಇಂದು ಅರ್ಥಹೀನವಾಗಿದೆ. ಆದರೆ ನಾವದನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ 75ನೇ ಅಮೃತ ಮಹೋತ್ಸವದಲ್ಲಿ ವಂದೇ ಮಾತರಂಗೆ ವಿಶೇಷವಾದ ಗಮನವನ್ನು ನೀಡಿದೆ, ಪ್ರಚುರಪಡಿಸ್ತಾ ಇದೆ. ಸಂಸ್ಕಾರ ಭಾರತಿಯು ಇದರಲ್ಲಿ ಪಾಲ್ಗೊಂಡಿದೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆಟದ ಹಿರಿಯ ಕಲಾವಿದರು ಪೆರುವಾಯಿ ನಾರಾಯಣ ಶೆಟ್ಟಿ, ವೇದಮೂರ್ತಿ ವಿಜಯಕುಮಾರ್ ಭಟ್ ವಿಟ್ಲ ಬೊಕ ಜಾನಪದ ಪಾರ್ದನ ಕವಿತ ಪನ್ಪುನ ಶಾರದಾ ಜಿ ಬಂಗೇರ ಮುಗ್ಲೆಗ್ ಗುರುವಂದನೆ ಸಂದಾದ ಸಮ್ಮಾನದ ಮರ್ಯಾದೆ ಮಲ್ತೇರು. ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರ್ದು ಪುಟ್ಟುಡ್ದು ಅಕೇರಿ ಮುಟ್ಟರ ನಂಕ್ ಸಂಸ್ಕಾರ ಬೋಡು ಸಂಸ್ಕಾರ ಭಾರತಿ ಸಂಸ್ಕಾರ ಕೊರ್ಪುನ ಕೆಲಸ ಮಲ್ತುಂಡು ಗುರುಕ್ಲೆಗ್ ಮರ್ಯಾದೆ ಮಲ್ತದಿರು ಗುರುಡ್ದು ಪಡೆಯಿನ ಬರವು ಸಾಕಾರ ಆಯರೆ ಸಂಸ್ಕಾರ ಭಾರತಿ ಪಾಕ ಕೆಲಸ ಮಲ್ತೊಂದು ಬೈದಿನ ಪಂಡಿರು. ಮುಖದ ವರ್ಚಸ್ಸು ಮತ್ತು ಮಹಿಳೆಯರ ವರ್ಚಸ್ಸು ಮತ್ತು ತೇಜಸ್ಸಿನ ಪ್ರಾಕಾರ ಬೆಳಗೋದು ಪಂಚಸೂತ್ರದಿಂದ. ಅರಸಿನ ಕುಂಕುಮ, ತಾಳಿ, ಮೂಗುತಿ, ಕೈಬಳೆ, ಕುಪ್ಪಿಯ ಕೈಬಳೆ, ಬಂಗಾರದ್ದು ಅಲ್ಲ, ಅದು ಕಾಲುಂಗುರ ಮತ್ತು ತಲೆಯ ಮೇಲಿನ ಬೆತ್ಕಲೆಯ ಪ್ರಭಾವ. ಬೆಕ್ಕಲೆಯಲ್ಲಿರತಕ್ಕಂಥ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಪ್ರಸಾದ ದೇವರದ್ದು ತಾಯಂದ್ರೆ ಎಲ್ಲಿ ಹಾಕಬೇಕು ಅಂತ ಕೇಳಿದರೆ ಬೆತ್ಕಲೆಯ ಭಾಗದಲ್ಲಿ. ಅದು ಪವಿತ್ರವಾದಂಥ ಸಂಕೇತ. ಅದು ಬಿಂದು ಅದೇ ಮತ್ತು ಸಿಂಧು ಅದೇ ಭಾರತಿ. ಇದನ್ನೆಲ್ಲ ಅರ್ಥವಿಸಲಿಕ್ಕೆ ಬಹುಶಃ ತಾಯಿಯನ್ನು ಸನ್ಮಾನಿಸಿದ್ದೀರಿ. ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಿಯೋಜನೆ ಆಗಿದೆ. ಗೋಳ್ತಮಜಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಜಯಶಂಕರ್ ಆಳ್ವ, ತಾರನಾಥ ಕೊಟ್ಟಾರಿ, ಪರಂಗಿಪೇಟೆ ಬುಕ್ಕ ಸಂಸ್ಕಾರ ಭಾರತದ ಪದಾಧಿಕಾರಿಗಳು ಪಾಲ್ಗೊಂಡಿರು. ಕುಡ್ಲದ ಪುರಭವನಡು ಸನಾತನ ನಾಟ್ಯಾಯಲದ ಸನಾತನ ಗುರು ಪರಂಪರೆ ಕಾರ್ಯಕ್ರಮದಲ್ಲಿ ಕೊಡು ನಡಪೈನ ಗುರು ಸ್ಮರಣೆ, ಗುರು ನಮನ ಬುಕ್ಕ ಗುರು ಪ್ರೇರಣಾ ಕಾರ್ಯಕ್ರಮಟು ನಾಟ್ಯಾಯಲದ ಶಿಷ್ಯರು ಭರತನಾಟ್ಯ ನಡಪಾದ ಕೊರಿಯರು. ಐದು ಉಂಜಿ ಪುರ್ಲು ಕೆಮರ ಕಣ್ಣಿಡ್ದಿತ್ತೆ ನಿಕ್ಲಿನ ಕಣ್ಣದುಂಬುಕು. ಧಿಂ ತಕಿಟ್ಟ ತಕ ತೊಂ ತಕಿಟ್ಟ ತಕ ನಂ ತಕಿಟ್ಟ ತಕ ತೊಂ ತೊಂ ತಕಿಟ್ಟ ತಕ ಧಿಂ ಧಿಂ ತಕಿಟ್ಟ ತಕ ತೊಂ ತೊಂ ತಕಿಟ್ಟ ತಕ ನಂ ನಂ ತಕಿಟ್ಟ ತಕ ತೊಂ ತೊಂ ತ ಧಿಂ ಧಿಂ ತೊಂ ತೊಂ ತ ನಂ ನಂ ತ ತ ಧಿ ತೊಂ ನಂ ತ ಧಿ ತೊಂ ನಂ.
ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನು ಅಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂ ಒಂದಿಪ್ಲೆ ನಮ್ಮ ಕುಡ್ಲ 24/7 ಸೋಲ್ಮೇಲು.